ಓಲ್ಡ್ ಶರ್ಟ್ ರಿಟರ್ನ್ ತಗೊಂಡ್ಬಂದ್ರೆ ಅವ್ರಿಗೆ 50% ಡಿಸ್ಕೌಂಟ್ ಇದೆ. ಶರ್ಟ್ಸ್ ಎಲ್ಲ ಇದೆ, ಅದಕ್ಕೆ ನಮ್ಗೆ 40% ಡಿಸ್ಕೌಂಟ್ ಇದೆ. ನಮ್ಮ ಹತ್ರ ಲಿವೈಸ್ ಶೂಸ್ ಇದೆ ಬ್ರ್ಯಾಂಡ್ ಅಲ್ಲಿ, ಅಪ್ ಟು 70% ಡಿಸ್ಕೌಂಟ್ಸ್ ಇದೆ. ಬೆಲ್ಟ್ ಅಲ್ಲಿ ರೀಪ್ಲೇಸ್ಮೆಂಟ್ ಗ್ಯಾರಂಟಿ 1 ಇಯರ್ ಇದೆ. ಪಾಪ್ಲಾನ್ ಟಾಪ್ ಇದೆ, ಕ್ರಾಪ್ ಟಾಪ್ ಇದೆ, ಶರಾರ ಇದೆ, ಲೆಹಂಗಾಸ್ ಇದೆ. 800 rupees ಸ್ಟಾರ್ಟಿಂಗ್ ಇದೆ ವಿತ್ 3 ಪೀಸ್ ಸೆಟ್. ಈ ರೀತಿಯಾದಂತಹ ತುಂಬಾನೇ ಗೌನ್ ಕಲೆಕ್ಷನ್ ಇಲ್ಲಿ ಇರುವಂತದ್ದು. ಇಲ್ಲಿ ಪ್ರತಿಯೊಂದು ಶಾಲ್ಗಳು ಕೂಡ ಪ್ರಾರಂಭ ಆಗುವಂತದ್ದು 85 ರೂಪಾಯಿಯಿಂದ ವಿತ್ 30% ಆಫರ್ ಇವಾಗ ಕೊಡ್ತಾ ಇದ್ದೀವಿ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಜಗಮಗಿಸೋ ಬೆಳಕಿನ ಹಬ್ಬ ದೀಪಾವಳಿ ಇನ್ನೇನು ಹತ್ರ ಬರ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ದೀಪಾವಳಿಗೆ ಹೊಸ ಬಟ್ಟೆಯನ್ನು ಪರ್ಚೇಸ್ ಮಾಡಬೇಕು, ಬ್ರ್ಯಾಂಡೆಡ್ ಆಗಿರುವಂಥ ಬಟ್ಟೆಯನ್ನು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೋದು. ಮನೆ ಮಂದಿಗೆಲ್ಲ ಒಪ್ಪೋ ರೀತಿಯಾದಂಥ ಬಟ್ಟೆಗಳು ಒಂದೇ ಸೂರಿನಡಿಯಲ್ಲಿ ಸಿಗಬೇಕು, ಸೂಪರ್ ಕಲೆಕ್ಷನ್ ಇರಬೇಕು, ಸೂಪರ್ ಸೆಲೆಕ್ಷನ್ ಇರಬೇಕು, ಸೂಪರ್ ಕಲರ್ ಇರಬೇಕು, ಬ್ರ್ಯಾಂಡೆಡ್ ಆಗಿರುವಂಥ ಬಟ್ಟೆಗಳು ಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೋದು. ನಿಮ್ಮೆಲ್ಲ ಯೋಚನೆಗಳಿಗೆ ಸರಿಯಾಗಿ ಈಗ ಹಬ್ಬ ಇರೋದ್ರಿಂದಾಗಿ ದೀಪಾವಳಿಯ ಸ್ಪೆಷಲ್ ಆಫರ್ಗಳು ಯಾವ ಡ್ರೆಸ್ ಶಾಪ್ನಲ್ಲಿ ಸಿಗ್ತಾ ಇದೆ ಅಂತ ಕೂಡ ಯೋಚನೆ ಮಾಡ್ತೀವಿ. ಬಟ್ಟೆಯನ್ನು ಪರ್ಚೇಸ್ ಮಾಡುವಂಥ ಸಂದರ್ಭದಲ್ಲಿ, ಅದು ಕೂಡ ಹಬ್ಬಗಳಿಗಾಗಿದ್ರೆ ಹಬ್ಬದ ಸಂದರ್ಭದಲ್ಲಿ ವಿಶೇಷವಾಗಿರುವಂಥ ಆಫರ್ಗಳು ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ. ಒಂದೆರಡು ಬಟ್ಟೆಗಳು ಜಾಸ್ತಿನೇ ಪರ್ಚೇಸ್ ಮಾಡ್ತೀವಿ. ಎಸ್, ಹಾಗಾದರೆ ಪುತ್ತೂರಿನಲ್ಲಿ ಈ ಒಂದು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಆಫರ್ಗಳಿಂದ ನೀಡ್ತಾ ಬ್ರ್ಯಾಂಡೆಡ್ ಆಗಿರುವಂಥ ಬಟ್ಟೆಗಳನ್ನು ಕೊಡ್ತಾ ಇರುವಂಥ ಶಾಪ್ಗೆ ಇವತ್ತು ನಾವು ಬಂದಿರುವಂಥದ್ದು. ತಮ್ಮದೇ ಆಗಿರುವಂತಹ ಬ್ರ್ಯಾಂಡ್ನ ಮೂಲಕ ಹೆಸರುವಾಸಿಯಾಗಿರುವಂತಹ ವೈಟ್ ಟ್ಯಾಗ್ ಡ್ರೆಸ್ ಶಾಪ್ಗೆ ನಾವು ಇವತ್ತು ಬಂದಿದ್ದೇವೆ. ವೈಟ್ ಟ್ಯಾಗ್ 2 ಶಾಪ್ಗಳನ್ನು ಹೊಂದಿರುವಂಥದ್ದು ಪುತ್ತೂರಿನ GL1 ಮಾಲ್ನಲ್ಲಿ ವೈಟ್ ಟ್ಯಾಗ್ನವರ ಮೆನ್ಸ್ ಔಟ್ಲೆಟ್ ಇರುವಂಥದ್ದು. ಇಲ್ಲಿ ಪುರುಷರಿಗೆ ಬೇಕಾಗಿರುವಂಥ ಎಲ್ಲ ರೀತಿಯಾದಂಥ ಬಟ್ಟೆಗಳು, ಬ್ರ್ಯಾಂಡೆಡ್ ಬಟ್ಟೆಗಳು ಸಿಗ್ತಾ ಇರುವಂಥದ್ದು. ಪುತ್ತೂರಿನ ಮಟ್ಟಿಗೆ ಹೇಳೋದು ಅಂತ ಹೇಳಿದರೆ ಬ್ರ್ಯಾಂಡೆಡ್ ಬಟ್ಟೆಗಳು ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡಿದಾಗ ಪ್ರತಿಯೊಬ್ಬರು ಕೂಡ ಫಸ್ಟ್ ಹೋಗುವಂಥದ್ದೇ ವೈಟ್ ಟ್ಯಾಗ್ಗೆ. ಎಸ್, ಹಾಗಾಗಿ ನಾವು ಇವತ್ತಿಲ್ಲಿ ಬಂದಿದ್ದೀವಿ. ಬ್ರ್ಯಾಂಡೆಡ್ ಬಟ್ಟೆಗಳಿಗೆ ಸ್ಪೆಷಲ್ ಆಗಿರುವಂಥ ದೀಪಾವಳಿ ಆಫರ್ ನಡೀತಾ ಇದೆ. ಎಸ್, ಹಾಗಾದರೆ ಬನ್ನಿ ಯಾವ ಬಟ್ಟೆಗೆ ಯಾವ ರೀತಿಯಂಥ ಆಫರ್ಗಳಿದೆ ಅಂತ ನೋಡೋಣ. ಅದರ ಜೊತೆಗೇನೆ ಮಹಿಳೆಯರಿಗೆ ಬೇಕಾಗಿರುವಂತಹ ಡ್ರೆಸ್ಗಳ ಔಟ್ಲೆಟ್ ವೈಟ್ ಟ್ಯಾಗ್ ಯಾವ ರೀತಿ ಅಲ್ಲಿ ಕೂಡ ಬಟ್ಟೆಗಳಿದೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ. GL1 ಮಾಲ್ನಲ್ಲಿರುವಂಥ ವೈಟ್ ಟ್ಯಾಗ್ ಸಂಸ್ಥೆಗೆ ನೀವು ಬರ್ತಾ ಇದ್ದಾಗೇನೆ ನಿಮಗೆ ಫ್ರೆಂಡ್ಲಿ ಆಗಿರುವಂಥ ವೆಲ್ಕಮ್ ಸಿಗುತ್ತೆ. ಹಾಗೇನೆ ಒಳಗೆ ಎಲ್ಲಾ ರೀತಿಯಾದಂತಹ ಬ್ರ್ಯಾಂಡೆಡ್ ಬಟ್ಟೆಗಳು ಒಂದಕ್ಕಿಂತ ಒಂದು ತುಂಬಾನೇ ಡಿಫ್ರೆಂಟ್ ಆಗಿ ಇರುವಂಥದ್ದು. ಹಾಗೇನೆ ಇಲ್ಲಿಗೆ ಪುರುಷರು ಬಂದು ಬಟ್ಟೆಯನ್ನು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಒಂದು ಬಾರಿಗೆ ಕನ್ಫ್ಯೂಸ್ ಆಗೇ ಆಗ್ತೀರಾ, ಯಾವುದನ್ನ ಪರ್ಚೇಸ್ ಮಾಡೋದು ಯಾವುದನ್ನ ಬಿಡೋದು ಅಂತ. ಯಾಕಂತ ಹೇಳಿದ್ರೆ ಅಷ್ಟೊಂದು ಕಲೆಕ್ಷನ್ಗಳು ಇಲ್ಲಿ ಇರುವಂಥದ್ದು. ಎಸ್, ಇಲ್ಲಿರುವಂಥ ಕಲೆಕ್ಷನ್ಗಳ ಬಗ್ಗೆ ಹಾಗೇನೆ ದೀಪಾವಳಿಗೆ ಸ್ಪೆಷಲ್ ಆಗಿರುವಂಥ ಆಫರ್ ಹಾಕಿದ್ದಾರಲ್ವಾ, ಇದೆಲ್ಲದನ್ನ ತಿಳಿಸ್ಕೊಡೋದಕ್ಕೆ ಇಲ್ಲಿನ ಸಿಬ್ಬಂದಿ ಆಗಿರುವಂತಹ ಸಲಾವುದ್ದೀನ್ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ದೀಪಾವಳಿಯ ಹಬ್ಬ ಹತ್ರ ಬರ್ತಾ ಇದೆ, ಹಾಗಾಗಿ ತುಂಬಾ ಜನ ಕಾಯ್ತಾ ಇರ್ತಾರೆ ನಮ್ಮ ವೈಟ್ ಟ್ಯಾಗ್ ನಲ್ಲಿ ಏನೆಲ್ಲ ಆಫರ್ಗಳಿದೆ ಅಂತ. ಪ್ರಥಮವಾಗಿ ದೀಪಾವಳಿ ಆಫರ್ ಬಗ್ಗೆ ಹೇಳೋದಾದ್ರೆ ಸರ್. ದೀಪಾವಳಿ ಆಫರ್ ಬಗ್ಗೆ ಎಲ್ಲ ನಮ್ಮ ಕಸ್ಟಮರ್ ಅಂತರಿಗೆ ಒಳ್ಳೆ ಆಫರ್ ಅಂತ ಹೇಳ್ಬೋದು. ಇವಾಗ ನೋಡಿ, ನಮ್ಮ ಹತ್ರ ಓಲ್ಡ್ ಕಸ್ಟಮರ್ಸ್ ಇರ್ತಾರಲ್ಲ, ಅವ್ರ ಹೆನ್ನಿ ಶರ್ಟ್ಸ್ ಮತ್ತೆ ಬನೋಚಿ ಅಂತ ಒಂದು ಬ್ರ್ಯಾಂಡ್ ಇದೆ, ಮತ್ತೆ ಇನ್ನೊಂದು ಸೀನಿಯರ್ ಶರ್ಟ್ ಅಂತ ಇದೆ. ಅದು ರಿಟರ್ನ್ ತಗೊಂಬಂದ್ರೆ ಅಂದ್ರೆ ಓಲ್ಡ್ ಶರ್ಟ್ ರಿಟರ್ನ್ ತಗೊಂಬಂದ್ರೆ ಅವ್ರಿಗೆ 50% ಡಿಸ್ಕೌಂಟ್ ಇದೆ ನಮ್ಮ ಕಸ್ಟಮರ್ಗೆ. ಮತ್ತೆ ಮಲ್ಟಿ ಬ್ರ್ಯಾಂಡ್ ಶರ್ಟ್ಸ್ ಎಲ್ಲ ಇದೆ, ಅದಕ್ಕೆ ನಮ್ಗೆ 40% ಡಿಸ್ಕೌಂಟ್ ಇದೆ. ಇನ್ನೊಂದು ನಮ್ಮ ಹತ್ರ ಪೀಟರ್ ಇಂಗ್ಲೆಂಡ್ ಇದೆ, ಬ್ಲ್ಯಾಕ್ ಬೆರಿ ಇದೆ, ಫ್ಲೈಯಿಂಗ್ ಮಿಷನ್ ಇದೆ, ಮೋಸ್ಟ್ಲಿ ರೇಮಂಡ್ಸ್ ಇದೆ, ಪಾರ್ಕ್ ಎವೆನ್ಯೂ ಅಥವಾ ಮಲ್ಟಿ ಬ್ರ್ಯಾಂಡ್ಸ್, ತುಂಬ ಬ್ರ್ಯಾಂಡ್ಸ್ ಇದೆ. ಮತ್ತು ಇನ್ನೊಂದಂದರೆ ಆಫರ್ಸ್, ಟೋಟಲ್ 4 ಆಫರ್ಸ್ ಇದೆ. ಅದರಲ್ಲಿ ಬೈ 2 get 30% ಡಿಸ್ಕೌಂಟ್ ಇದೆ. ಬೈ ಎನಿ 2 ಶರ್ಟ್ ಕೂಡ ತೊಗೊಬೋದು, ಪ್ಯಾಂಟ್ ಕೂಡ ತೊಗೊಬೋದು, ಅವರು 30% ಡಿಸ್ಕೌಂಟ್ ಇದೆ. ಇನ್ನೊಂದೇನು ಆಫರ್ ಅಂತಂದರೆ ಬೈ 3 get 1 ಫ್ರೀ. ಅದ್ರಲ್ಲಿ ನಿಮಗೆ ಬೈ ಎನಿ 2 get 30%, ಅದು ಬೇರೆ ಆಫರ್. ಇದು ಬೈ 3 get 1 ಆಫರ್. ಅವರು ಶರ್ಟ್ ಕೂಡ ತೊಗೊಬೋದು, ಪ್ಯಾಂಟ್ ಕೂಡ ತೊಗೊಬೋದು, ಎನಿ ಬ್ರ್ಯಾಂಡ್ಸ್ 3 ತೊಗೊಂಡ್ರೆ 1 ಫ್ರೀ ಇದೆ. 4 ಆಫರ್ಸ್ ನಡೀತಿದೆ. ಒಂದು 50% ಆಫ್ ಇದೆ ಓಲ್ಡ್ ಶರ್ಟ್ಸ್ಗೆ, ಇನ್ನೊಂದು ಮಲ್ಟಿ ಬ್ರ್ಯಾಂಡ್ ಶರ್ಟ್ಸ್ಗೆಲ್ಲ 40% ಇದೆ, ಇನ್ನೊಂದು ಬೈ 3 get 1 ಫ್ರೀ ಇದೆ, ಇನ್ನೊಂದು ಬೈ 2 get 30% ಡಿಸ್ಕೌಂಟ್ ಇದೆ.
ಇಂಥ ಆಫರ್ಸ್ ನಡೀತಿದೆ ನಮ್ಮ ವೈಟ್ ಒಟ್ಟು 4 ಆಫರ್ಗಳು ನಡೀತಾ ಇರುವಂತದ್ದು, ಇದರ ಪ್ರಯೋಜನವನ್ನ ಪಡ್ಕೊಳ್ಬಹುದು. ಓಕೆ, ಯಾವೆಲ್ಲ ಬ್ರ್ಯಾಂಡಿನ ಬಟ್ಟೆಗಳು ಇದೆ ಅಂತ ಕೆಲವೊಂದು ಹೆಸರುಗಳನ್ನ ಹೇಳುವುದಾದ್ರೆ ಜನರಿಗೆ ಹತ್ರವಾಗಿರುವಂತ ಬ್ರ್ಯಾಂಡ್. ಮೋಸ್ಟ್ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡ್ ಅಂತ ಹೇಳ್ಬೋದು ಅಂದ್ರೆ ಬ್ಲ್ಯಾಕ್ಬೆರಿ, ಮತ್ತೆ ಫ್ಲೈಯಿಂಗ್ ಮಿಷನ್, ಮತ್ತೆ ಪೀಟರಿಂಗ್ ಲ್ಯಾಂಡ್ ಇದೆ, ಮತ್ತೆ ರೈಮನ್ಸ್ ಇದೆ, ಹೆನ್ನಿಸ್ ಅಂತ ಒಂದು ಬ್ರ್ಯಾಂಡ್ ಇದೆ, ಸೀನಿಯರ್ ಇದೆ ಅಂತ ಮಲ್ಟಿ ಬ್ರ್ಯಾಂಡ್ ತುಂಬಾ ಬ್ರ್ಯಾಂಡ್ಸ್ ಇದೆ. ಬಂದು ವಿಸಿಟ್ ಮಾಡಿದ್ರೆ ಅವ್ರಿಗೆ ತುಂಬಾ ಮತ್ತೆ ಫಿಟ್ಟಿಂಗ್ ಕೂಡ ಅವ್ರಿಗೆ ಸರಿ ಫಿಟ್ಟಿಂಗ್ ಆ ಕಡೆ ಫಿಟ್ಟಿಂಗ್ ಮಾಡ್ಬೇಕಂತ ಬರೋದಿಲ್ಲ. ಇಲ್ಲಿ ಆಲ್ಮೋಸ್ಟ್ ಆಂಕಲ್ ಫಿಟ್ ಪ್ಯಾಂಟ್ಸ್ ಬರುತ್ತೆ, ಸ್ಲಿಮ್ ಫಿಟ್ ಬರುತ್ತೆ, ಶರ್ಟ್ಸ್ ಎಲ್ಲ ಸೂಪರ್ ಸ್ಲಿಮ್ ಶರ್ಟ್ಸ್ ಬರುತ್ತೆ. ಒಬ್ಬೊಬ್ರು ಬ್ರ್ಯಾಂಡ್ಸ್ ಅಲ್ಲೆಲ್ಲ ಸ್ವಲ್ಪ ಏಜ್ ಅಲ್ಲಿ ಇರ್ತಾರೆ, ತುಂಬಾ ಸಪೋರ್ಟ್ ಇರ್ತಾರೆ, 26, 36 ಆ ಥರ ಸೈಜಸ್ ಎಲ್ಲ ಇದೆ. ಓಕೆ, ಹಾಗೆ ವೆಡ್ಡಿಂಗ್ ಕಲೆಕ್ಷನ್, ಪಾರ್ಟಿ ಕಲೆಕ್ಷನ್ ಆ ತರದ್ದು ಕೂಡ ಬಟ್ಟೆಗಳಿದೆಯಾ? ಹೇಗೆ ಇದೆ, ವೆಡ್ಡಿಂಗ್ ಕಲೆಕ್ಷನ್ಸ್ ಇದೆ. ಇವಾಗ ಸೇಮ್ ಶರ್ಟ್ಸ್ ಬೇಕು ವೆಡ್ಡಿಂಗ್ ಕಲೆಕ್ಷನ್ಸ್ಗೆ, ಸೇಮ್ ಪ್ಯಾಂಟ್ಸ್ ಬೇಕು ಅಂತ ತರಿಸ್ಕೊಡ್ತೇವೆ, ಮಾಡಿಕೊಡ್ತೇವೆ. ಅವ್ರಿಗೆ ಯಾವ ಥರ ಶರ್ಟ್ಸ್ ಬೇಕು, ಯಾವ ಕಲರ್ ಬೇಕು ಅಂತ ಹೇಳಿದ್ರೆ ಆ ಕಲರ್ ಶರ್ಟ್ ನಾವು ತರಿಸ್ಕೊಡ್ತೇವೆ. ಆಲ್ಮೋಸ್ಟ್ ನಮ್ಮ ಹತ್ರ ಇರ್ಬೋದು, ಆ ಥರ ಬೇಕು ಜಾಸ್ತಿ ಬೇಕಂದ್ರೆ ಸೈಜ್ ಕೊಟ್ಟರೆ ತರಿಸ್ಕೊಡುವ. ಓಕೆ, ಹಾಗೇನೆ ಡ್ರೆಸ್ಗಳು ಮಾತ್ರ ಅಲ್ಲದೆ ಶೂ ಇರುವಂತದ್ದು, ಅದಕ್ಕೂ ಆಫರ್ಗಳು ನಡೀತಾ ಇದೆಯಾ? ಹೌದು, ನಮ್ಮ ಹತ್ರ ಲಿವೈಸ್ ಶೂಸ್ ಇದೆ ಬ್ರ್ಯಾಂಡ್ ಅಲ್ಲಿ, ಅದು 70% ಅಪ್ ಟು 70% ಡಿಸ್ಕೌಂಟ್ಸ್ ಇದೆ. ಆಲ್ಮೋಸ್ಟ್ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಆಲ್ ಸೈಜ್ ಇದೆ. ಮತ್ತೆ ನಿಮಗೆ ಡವ್ ಕ್ರೀಮು, ಪರ್ಫ್ಯೂಮ್ಸು, ಥರ್ಮಾಸು, ನಿಮಗೆ ಇಲ್ಲಿ ಇಂಪೋರ್ಟೆಡ್ ಐಟಮ್ಸ್ ಎಲ್ಲ ಇದೆ. ಅಂದರೆ ಇಂಪೋರ್ಟೆಡ್ ಎಲ್ಲ ನಿಮಗೆ ಪರ್ಫ್ಯೂಮ್ಸ್ ಎಲ್ಲ ದುಬೈಯಿಂದನೇ ಬಂದಿರೋದು. ನಿಮ್ಗೆ ಬೆಲ್ಟ್ಸ್ ಇದೆ, ನಿಮಗೆ ಎಲ್ಲೂ ಅಷ್ಟೇ ಬೆಲ್ಟಲ್ಲಿ ನಮ್ಮ ಹತ್ರ ರೀಪ್ಲೇಸ್ಮೆಂಟ್ ಗ್ಯಾರಂಟಿ 1 year ಇದೆ. 1 year ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಬರುತ್ತೆ ನಿಮಗೆ. ಲೆದರ್ ಬೆಲ್ಟ್ಸೇ ಬರುತ್ತೆ, ರಾಯಲ್ ಅಂದ್ಬಿಟ್ಟು ಒಂದು ಬ್ರ್ಯಾಂಡ್. ನಿಮಗೆ ಆಫರ್ಸ್ 25th ಸ್ಟಾರ್ಟ್ ಆಗಿರೋದು, ಆಲ್ಮೋಸ್ಟ್ 5th ನೆಕ್ಸ್ಟ್ ಮಂತ್ 5thವರೆಗೂ ಆಫರ್ ನಡೀತಾ ಇರುತ್ತೆ. 5thವರೆಗೂ ಕಸ್ಟಮರ್ ಬಂದರೆ ಅವ್ರು ಯೂಸ್ ಮಾಡ್ಕೊಂಬೋದು. ಈಗಾಗಲೇ ಆಫರ್ ಸ್ಟಾರ್ಟ್ ಆಗಿದೆ, ಹಾಗಾಗಿ ಹೇಗಿದೆ ರೆಸ್ಪಾನ್ಸ್ ಅಂತ ಜನರಿಂದ? ರೆಸ್ಪಾನ್ಸ್ ಚೆನ್ನಾಗಿದೆ. ನಮ್ಮ ಓಲ್ಡ್ ಕಸ್ಟಮರ್ಸ್ ತುಂಬಾ ಬರುತ್ತೆ, ಅವ್ರಿಗೆಲ್ಲ ತುಂಬಾ ಬೆನಿಫಿಟ್ಸ್ ಇದೆ. ಓಲ್ಡ್ ಕಸ್ಟಮರ್ಸ್ಗೆ ಓಲ್ಡ್ ಶರ್ಟ್ ತಗೊಂಡ್ಬಂದ್ರೆ 50%ಗೆ ಅವ್ರು ಹೊಸ ಶರ್ಟ್ ತಗೊಂಡು ಹೋಗ್ಬೋದಲ್ಲ, ಅವ್ರು ಅಂಥವ್ರಿಗೆ ತುಂಬಾ ಕಸ್ಟಮರ್ಸ್ ಲೈಕ್ ಮಾಡ್ತಿದ್ದಾರೆ, ಬರ್ತಾ ಇದ್ದಾರೆ, ಇಷ್ಟ ಆಗ್ತಾ ಇದೆ ಅವರಿಗೆ. 4 ಆಫರ್ಗಳನ್ನ ಕೊಟ್ಟಿದ್ದಾರೆ, 1-2 ಅಲ್ಲ. ಓಕೆ ವೀಕ್ಷಕರೇ, ಕೇಳಿದ್ರಲ್ಲ, ಪುತ್ತೂರಿನ GL1 ಮಾಲ್ ನಲ್ಲಿರುವಂತಹ ಇದು ಮೆನ್ಸ್ ಔಟ್ಲೆಟ್. ಇಲ್ಲಿ ಪುರುಷರಿಗೆ ಬೇಕಾಗಿರುವಂತಹ ಎಲ್ಲಾ ಬಟ್ಟೆಗಳು ಇದೆ. ದೀಪಾವಳಿಗ ಸ್ಪೆಷಲ್ ಆಫರ್ ಕೂಡ ನಡೀತಾ ಇರುವಂತದ್ದು, 1 2 ಅಲ್ಲ 4 ಆಫರ್ಗಳು ಇರುವಂತದ್ದು. ಹಾಗಾಗಿ ಇದ್ರ ಪ್ರಯೋಜನವನ್ನ ನೀವು ಈ ಹೊತ್ತಿನಲ್ಲಿ ಬಂದ್ರೆ ಪಡ್ಕೊಳ್ಬಹುದಾಗಿದೆ. ಹಾಗೇನೆ ಇವರದು ಹುಡುಗಿಯರಿಗೆ, ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂತಹ ಇನ್ನೊಂದು ಶಾಪ್ ಕೂಡ ಇರುವಂತದ್ದು ಪುತ್ತೂರಿನಲ್ಲಿ ಕಾರ್ಯಾಚರಿಸ್ತಾ ಇದೆ. ಇಲ್ಲಿರುವಂತಹ ಆಫರ್ಗಳು ಯಾವ ರೀತಿಯಾಗಿದೆ, ಇಲ್ಲಿರುವಂತಹ ಬಟ್ಟೆ ಕಲೆಕ್ಷನ್ಗಳು ಯಾವ ರೀತಿಯಾಗಿದೆ, ಇವೆಲ್ಲವನ್ನ ಕೂಡ ನೋಡಿದ್ರಲ್ವಾ. ಇನ್ನು ನಾವು ಪುತ್ತೂರಿನಲ್ಲಿರುವಂತಹ ಮಹಿಳೆಯರಿಗೆ ಬೇಕಾಗಿರುವಂತಹ ಕಲೆಕ್ಷನ್ ಗಳನ್ನ ಹಾಕಿರುವಂತಹ ವೈಟ್ ಟ್ಯಾಗ್ಗೆ ಹೋಗಿ ಅಲ್ಲಿರುವಂತಹ ಆಫರ್ಗಳನ್ನ ನೋಡೋಣ, ಅಲ್ಲಿರುವಂತಹ ಕಲೆಕ್ಷನ್ ಗಳನ್ನ ನೋಡೋಣ. ಪುತ್ತೂರಿನ GL1 ಮಾಲ್ ನಲ್ಲಿರುವಂತಹ ವೈಟ್ ಟ್ಯಾಗ್ ನಲ್ಲಿ ಯಾವೆಲ್ಲ ಕಲೆಕ್ಷನ್ ಗಳಿದೆ ಅಂತ ನೋಡಿದ್ರಲ್ಲ. ದೀಪಾವಳಿಗೆ ಸ್ಪೆಷಲ್ ಆಫರ್ ಕೂಡ ಯಾವ ರೀತಿಯಾಗಿದೆ ಅಂತ ನೋಡಿದ್ರೆ, ಇವಾಗ ನಾವಿರುವಂತದ್ದು ಪುತ್ತೂರಿನ KSRTC ಬಸ್ ಸ್ಟ್ಯಾಂಡ್ ನ ಆಪೋಸಿಟ್ ನಲ್ಲಿರುವಂತಹ ಶಾಲಿಮಾರ್ ಕಾಂಪ್ಲೆಕ್ಸ್ ನಲ್ಲಿ. ಇಲ್ಲಿ ವೈಟ್ ಟ್ಯಾಗ್ ನವರ 2ನೇ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇರುವಂತದ್ದು. ಇಲ್ಲಿ ಲೇಡೀಸ್ ಗಳಿಗೆ ಬೇಕಾಗಿರುವಂತಹ ಎಲ್ಲಾ ರೀತಿಯಾದಂತಹ ಬಟ್ಟೆಗಳ ಕಲೆಕ್ಷನ್ ಗಳಿದೆ. ಎಸ್, ಇಲ್ಲಿರುವಂತಹ ಬಟ್ಟೆ ಕಲೆಕ್ಷನ್ ಆಗಿದೆ. ದೀಪಾವಳಿಯ ಸ್ಪೆಷಲ್ ಆಫರ್ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡೋದಕ್ಕೆ ಇಲ್ಲಿನ ಸಿಬ್ಬಂದಿ ಆಗಿರುವಂತಹ ಅನೀಫ್ ಅವರಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಇಲ್ಲಿರುವಂತಹ ಮಹಿಳೆಯರಿಗೆ ಬೇಕಾಗಿರುವಂತಹ ಬಟ್ಟೆಗಳ ಕಲೆಕ್ಷನ್ ಬಗ್ಗೆ, ಹಾಗೆ ದೀಪಾವಳಿಗೆ ಎಷ್ಟು ಆಫರ್ಗಳು ನಡೀತಾ ಇದೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದು. ನಾವು buy 2 get 1 ಕೊಡ್ತಾ ಇದ್ದೀವಿ. ಆಲ್ ಓವರ್ buy 1 get 1 ಫ್ರೀ ಕೊಡ್ತಾ, ಒನ್ ಫ್ರೀ ಕೊಡ್ತಾ ಇದ್ದೀವಿ. ಮತ್ತೆ 30% ಆಫರ್ ಕೊಡ್ತಾ ಇದ್ದೀವಿ. buy 2 get ಮಾಡಿದ್ರೆ 30% ಆಫರ್ ಕೊಡ್ತಾ ಇದ್ದೇವೆ. ಹೇಗಿದೆ ರೆಸ್ಪಾನ್ಸ್? ಚೆನ್ನಾಗಿದೆ, ಬರ್ತಾ ಇದ್ದಾರೆ ತುಂಬಾ ಬರ್ತಾ ಇದೆ ಕಸ್ಟಮರ್. ಓಕೆ, ಇಲ್ಲಿ ಯಾವೆಲ್ಲ ಬಟ್ಟೆಗಳ ಕಲೆಕ್ಷನ್ ಇದೆ ಅದರ ಬಗ್ಗೆ ಡೀಟೇಲ್ಸ್? ಸೊ ಮೆಟೀರಿಯಲ್ ಇದೆ, ಸಲ್ವಾರ್ ಮೆಟೀರಿಯಲ್ ಇದೆ, ರೆಡಿಮೇಡ್ ಇದೆ, ಕುರ್ತೀಸ್ ಇದೆ, ಮತ್ತೆ ಲೆಹಂಗಾಸ್ ಇದೆ, ಟಾಪ್ಸ್ ಇದೆ, ವೆಸ್ಟರ್ನ್ ಟಾಪ್ಸ್ ಇದೆ, ಮತ್ತೆ ಜೀನ್ಸ್ ಪ್ಯಾಂಟ್ ಇದೆ, ಪ್ಲಾಜೋ ಇದೆ, ಸ್ಟ್ರೈಟ್ ಪ್ಯಾಂಟ್ ಇದೆ, ಶಾಲ್ ಇದೆ. ಇವಾಗ ಗ್ರ್ಯಾಂಡ್ ಪಾರ್ಟಿಗೆಲ್ಲ ಹೋಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂತ ಗ್ರ್ಯಾಂಡ್ ಐಟಮ್ ಇದೆ, ವೆಡ್ಡಿಂಗ್ ಐಟಮ್ ಇದೆ ನಮ್ಮ ಹತ್ರ. ಪಾಪ್ಲೋನ್ ಟಾಪ್ ಇದೆ, ಕ್ರಾಪ್ ಟಾಪ್ ಇದೆ, ಶರಾರ ಇದೆ, ಲೆಹಂಗಾಸ್ ಇದೆ, ವೆಸ್ಟರ್ನ್ ಟಾಪ್ಸ್ ಇದೆ. ಓಕೆ ಸರ್, ಇವಾಗ ರೇಟ್ ವೈಸ್ ಎಷ್ಟು ರೇಟ್ ಇಂದ ಸ್ಟಾರ್ಟ್ ಆಗುವಂತ ಬಟ್ಟೆಗಳು? ಆಲ್ಮೋಸ್ಟ್ ನಿಮಗೆ ನಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಅಂದ್ರೆ ರೆಡಿಮೇಡ್ ಬಂದ್ಬಿಟ್ಟು 800 ರುಪೀಸ್ ಸ್ಟಾರ್ಟಿಂಗ್ ಇದೆ. ವಿತ್ 3 ಪೀಸ್ ಸೆಟ್, ಶಾಲ್ ಬಾಟಮ್ ವಿತ್ ಸೆಟ್ ಆಗಿ 800 ರುಪೀಸ್ ಸ್ಟಾರ್ಟಿಂಗ್ ಇದೆ. ವಿತ್ 30% ಆಫರ್ ಇವಾಗ ಕೊಡ್ತಾ ಇದೀವಿ ನಾವು. buy 2 get 1 ಫ್ರೀ ಅದರಲ್ಲೂ ಕೊಡ್ತಾ ಇದೀವಿ. ಅಲ್ಲಿ buy 2 ಮಾಡಿದ್ರೆ 30% ಆಫರ್ ಕೊಡ್ತಾ ಇದೀವಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.
ಗ್ರ್ಯಾಂಡ್ ಆಗಿರೋವಂಥದ್ದು, ಎಂಗೇಜ್ಮೆಂಟ್ ಆಗಿರ್ಬೋದು, ಮೆಹಂದಿ ಆಗಿರ್ಬೋದು, ಇವುಗಳಿಗೆಲ್ಲ ಸೂಟ್ ಆಗೋ ರೀತಿಯಾದಂತಹ ಗೌನ್ಗಳು. ಇವಾಗಿನ ಟ್ರೆಂಡ್ ಏನಿದೆಯೋ ಅವುಗಳಿಗೆ ಸರಿಯಾಗಿರುವಂತಹ ಗೌನ್ಗಳು ಬೇಕು ಅಂತ ಹೆಣ್ಣು ಮಕ್ಕಳು ಬಯಸ್ತಾರೆ. ಅದಕ್ಕೆ ಪರ್ಫೆಕ್ಟ್ ಆಗಿರುವಂತಹ ಗೌನ್ ಇದು ಒಂದೇ ಅಲ್ಲ, ಈ ರೀತಿಯಾದಂತಹ ತುಂಬಾನೇ ಗೌನ್ ಕಲೆಕ್ಷನ್ ಇಲ್ಲಿ ಇರುವಂತದ್ದು. ನಿಮಗೆ ಇಷ್ಟವಾಗೋ ರೀತಿಯಂತ ಕಲರ್, ಡಿಸೈನ್ ಇವೆಲ್ಲವೂ ಕೂಡ ಇರುವಂತದ್ದು. ಹಾಗೆಯೇ ಬೇರೆ ಬಟ್ಟೆಯನ್ನ ನೋಡೋದು ಅಂತ ಹೇಳಿದ್ರೆ ಇದು ನೀವು ನೋಡ್ಬೋದು, ಇದು ಕೂಡ 3 ಪೀಸ್ ಅಲ್ಲಿ ಬರುವಂತದ್ದು. ಟಾಪ್, ಪ್ಯಾಂಟ್ ಹಾಗೇನೆ ಶಾಲ್ ಅಲ್ಲಿ ಬರುವಂತದ್ದು. ಇದು ಕೂಡ ಹಾಗೇನೆ ನೀವು ಯಾವ್ದಾದ್ರು ಗ್ರ್ಯಾಂಡ್ ಫಂಕ್ಷನ್ ಗಳಿಗೆ ಹೋಗ್ತೀರಾ ಅಂತಂದ್ರೆ ಅವುಗಳಿಗೆ ತುಂಬಾನೇ ಚೆನ್ನಾಗಿರುವಂತ ಲುಕ್ ಅನ್ನ ಕೊಡುತ್ತೆ ನಿಮ್ಗೆ. ನೋಡ್ಬೋದು ನೀವು, ತುಂಬಾನೇ ಚೆನ್ನಾಗಿರುವಂತದ್ದು. ಪ್ಯಾಂಟ್ ಕೂಡ ಹಾಗೇನೆ ನೋಡ್ಬೋದು ಎಷ್ಟೊಂದು ಚೆನ್ನಾಗಿದೆ. ಕಲರ್ ಕೂಡ ಹಾಗೇನೆ ತುಂಬಾನೇ ಚೆನ್ನಾಗಿದೆ. ಇವಾಗಿನ ಟ್ರೆಂಡ್ ಕಲರ್ ಅಂತ ಹೇಳಿದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಚೆನ್ನಾಗಿರುವಂತಹ ಪ್ಲಾಜೋ ಸೆಟ್ಗಳಿವೆಲ್ಲವು ಎಲ್ಲ ರೀತಿಯಂತ ಸೈಜಲ್ಲೂ ಕೂಡ ಇರುತ್ತೆ. ತುಂಬಾ ಜನರಿಗೆ ಯೋಚನೆ ಇರುತ್ತೆ ನಮಗೆ ಸೂಟ್ ಆಗುವಂತ ಸೈಜ್ ಸಿಗುತ್ತೋ ಇಲ್ವೋ ಅನ್ನೋವಂಥದ್ದು. ಬಟ್ ಇಲ್ಲಿಗೆ ಬಂದ್ರೆ ಎಲ್ಲಾ ರೀತಿಯಾದಂತಹ ಸೈಜ್ನಲ್ಲಿ ಕೂಡ ಬಟ್ಟೆಗಳು ನಿಮಗೆ ಸಿಗುತ್ತೆ. ಇಲ್ಲಿ ನೋಡಬಹುದು ನೀವು ತುಂಬಾನೇ ಚೆನ್ನಾಗಿರುವಂತಹ ಟಾಪ್ಗಳ ಕಲೆಕ್ಷನ್ ಇಲ್ಲಿ ಇರುವಂತದ್ದು. ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿದೆ. ಇಲ್ಲಿ ನೀವು ನೋಡಬಹುದು ತುಂಬಾನೇ ಚೆನ್ನಾಗಿರುವಂತಹ ಡಿಸೈನ್ ಅಲ್ಲಿ ಇರುವಂತದ್ದು. ಹಾಗೇನೆ ಕಲರ್ ಕೂಡ ಹಾಗೇನೆ ಯಾವುದೇ ರೀತಿಯಾದಂತಹ ಹೆವಿ ಕಲರ್ ಅನ್ನೋ ರೀತಿ ಆಗಿಲ್ಲ. ತುಂಬಾನೇ ಚೆನ್ನಾಗಿರುವಂತಹ ಕಲರ್ ನಲ್ಲಿ ಬಟ್ಟೆಗಳು ಇರುವಂತದ್ದು. ಇವುಗಳು ಪ್ರಾರಂಭ ಆಗುವಂತದ್ದು, ಇವುಗಳ ರೇಟ್ 400 ರೂಪಾಯಿಯಿಂದ ಪ್ರಾರಂಭ ಆಗುತ್ತೆ. ಇವುಗಳಲ್ಲಿ ಕೂಡ ಹಾಗೇನೆ ನೀವು ಎರಡನ್ನ ಪರ್ಚೇಸ್ ಮಾಡಿದ್ರೆ ಅಂತ ಹೇಳಿದ್ರೆ 2 ಫ್ರೀ ಆಗಿ ಸಿಗ್ತಾ ಇರುವಂತದ್ದು. ಬೈ 2 ಗೆಟ್ 2 ಫ್ರೀ ಈ ಬಟ್ಟೆಗಳಿಗೆ ಕೂಡ ಆಫರ್ ಅನ್ವಯ ಆಗ್ತಾ ಇರುವಂತದ್ದು. ತುಂಬಾನೇ ಚೆನ್ನಾಗಿರುವಂತಹ ಕಲೆಕ್ಷನ್ಗಳಿದೆ, ಒಂದಕ್ಕಿಂತ ಒಂದು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಹಾಗೇನೆ ಇಲ್ಲಿ ನೀವು ಪ್ಯಾಂಟ್ಗಳ ಕಲೆಕ್ಷನ್ ಅನ್ನ ಕೂಡ ನೋಡಬಹುದಾಗಿದೆ. ಲೆಗ್ಗಿನ್ಸ್ ಆಗಿರ್ಬೋದು, ಜೆಗ್ಗಿನ್ಸ್ ಆಗಿರ್ಬೋದು, ಹಾಗೇನೆ ಫಾರ್ಮಲ್ ಆಗಿರುವಂತಹ ಪ್ಯಾಂಟ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಇಲ್ಲಿದೆ. ಪ್ಲಾಜೋ ಪ್ಯಾಂಟ್ ಆಗಿರ್ಬೋದು, ಇವುಗಳು ಕೂಡ ಇರುವಂತದ್ದು. ಹಾಗೇನೆ ನೀವು ಶಾಲ್ಗಳ ಕಲೆಕ್ಷನ್ ಅನ್ನ ಕೂಡ ನೋಡಬಹುದಾಗಿದೆ. ಕೆಲವರಿಗೆ ಕುರ್ತವನ್ನ ವೇರ್ ಮಾಡುವಂತ ಸಂದರ್ಭದಲ್ಲಿ ಶಾಲ್ ಹಾಕುವಂತ ಹಾಬಿ ಇರುತ್ತೆ. ಅಂತವರಿಗೆ ತುಂಬಾನೇ ಚೆನ್ನಾಗಿರುವಂತಹ ಕಲೆಕ್ಷನ್ ನ ಶಾಲ್ಗಳನ್ನ ಹುಡುಕ್ತಾ ಇರ್ತಾರೆ, ಎಲ್ಲೆಲ್ಲ ಸಿಗುತ್ತೆ ಅಂತ. ಅಂತವ್ರು ನೀವು ವೈಟ್ ಟ್ಯಾಗ್ಗೆ ಬಂದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿರುವಂತಹ ಶಾಲ್ಗಳು ಇಲ್ಲಿ ಸಿಗುತ್ತೆ. ನೋಡಬಹುದು ನೀವು, ತುಂಬಾನೇ ಚೆನ್ನಾಗಿದೆ. ಹಾಗೇನೆ ತುಂಬಾ ಜನ ರೇಟ್ ವೈಸ್ ಹೆಂಗಿದೆ, ಜಾಸ್ತಿ ಇರ್ಬೋದು, ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿದಾಗ ರೇಟ್ ವೈಸ್ ತುಂಬಾನೇ ಇರ್ಬೋದು ಅಂತ ಯೋಚನೆ ಮಾಡ್ತೀರಾ. ಬಟ್ ಇಲ್ಲಿ ಪ್ರತಿಯೊಂದು ಶಾಲ್ಗಳು ಕೂಡ ಪ್ರಾರಂಭ ಆಗುವಂಥದ್ದು 85 ರೂಪಾಯಿಯಿಂದ. ಹಾಗಾಗಿ 85 ರೂಪಾಯಿಯಿಂದ ಬೇರೆ ಬೇರೆ ರೇಟ್ ವೈಸ್ ಶಾಲ್ಗಳು ಇರುವಂಥದ್ದು. ಹಾಗಾಗಿ ನೀವು ಇಲ್ಲಿಗೆ ಬಂದರೆ ಅತ್ಯಂತ ಕಡಿಮೆ ಬೆಲೆಗೆ ಶಾಲ್ಗಳು, ತುಂಬಾನೇ ಚೆನ್ನಾಗಿರುವಂತಹ ಶಾಲ್ಗಳನ್ನ ಕೂಡ ನೀವು ಪರ್ಚೇಸ್ ಮಾಡಬಹುದಾಗಿದೆ. ಬಟ್ಟೆಗಳ ಜೊತೆಗೆ ಇಲ್ಲಿ ಪರ್ಫ್ಯೂಮ್ ಕಲೆಕ್ಷನ್ ಕೂಡ ಇರುವಂಥದ್ದು. 24 ಅವರ್ಸ್ ಫ್ರೇಗ್ರೆನ್ಸ್ ಕೊಡುವಂತಹ ಬ್ರ್ಯಾಂಡೆಡ್ ಆಗಿರುವಂತಹ ಕಂಪನಿಯ ಪರ್ಫ್ಯೂಮ್ ಕೂಡ ಇರುವಂಥದ್ದು. ಹಾಗಾಗಿ ನೀವು ಪರ್ಫ್ಯೂಮ್ ಕೂಡ ಇಲ್ಲಿಂದಲೇ ಪರ್ಚೇಸ್ ಮಾಡ್ಬೋದು. ಇದರ ಪ್ರಯೋಜನವನ್ನ ಕೂಡ ನೀವು ಪಡ್ಕೊಳ್ಬಹುದಾಗಿದೆ. ವೀಕ್ಷಕರೇ, ನೋಡಿದ್ರಲ್ಲ ಯಾವೆಲ್ಲ ಆಫರ್ಗಳಿದೆ ಅಂತ. ನಾವು ಬಟ್ಟೆಯನ್ನ ಕೂಡ ನಿಮಗೆ ತೋರಿಸಿ ಯಾವ ರೀತಿಯಾಗಿರುವಂತದ್ದು. ಇವಾಗಿನ ಟ್ರೆಂಡ್ ಏನಿದೆಯೋ ಅವುಗಳಿಗೆ ಸೂಟ್ ಆಗುವಂತಹ ಎಲ್ಲಾ ಬಟ್ಟೆಗಳ ಕಲೆಕ್ಷನ್ ಕೂಡ ವೈಟ್ ಟ್ಯಾಗ್ ನಲ್ಲಿ ಇರುವಂತದ್ದು. ಈಗಲೇ ಆಫರ್ ಪ್ರಾರಂಭ ಆಗಿದೆ. ಹಾಗಾಗಿ ತುಂಬಾ ಜನ ಗ್ರಾಹಕರು ಬಂದು ಈ ಆಫರ್ನ ಪ್ರಯೋಜನವನ್ನ ಪಡ್ಕೊಳ್ತಾ ಇದ್ದಾರೆ. ಮನೆ ಮಂದಿಗೆಲ್ಲ ಒಪ್ಪೋ ರೀತಿಯಾದಂತಹ ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂತಹ ಬಟ್ಟೆಗಳು ಬೇಕು ಅಂತ ಹೇಳಿದ್ರೆ ದೀಪಾವಳಿಯ ಈ ಒಂದು ಸಂದರ್ಭದಲ್ಲಿ ನೀವು ವೈಟ್ ಟ್ಯಾಗ್ಗೆ ಬಂದ್ರೆ ಪರ್ಫೆಕ್ಟ್ ಆಗಿರುವಂತಹ ಚಾಯ್ಸ್ ಅಂತಾನೆ ಹೇಳ್ಬೋದು. ಎಲ್ಲಾ ರೀತಿಯಂತಹ ಬಟ್ಟೆಗಳ ಕಲೆಕ್ಷನ್ ಕೂಡ ಇಲ್ಲಿ ಇರುವಂತದ್ದು. ಅದು ಕೂಡ ವಿನೂತನವಾಗಿರುವಂತಹ ಆಫರ್ ಅನ್ನು ಹಾಕಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ನೀವು ವೈಟ್ ಟ್ಯಾಗ್ ನವರ 2 ಸಂಸ್ಥೆಗೆ ಕೂಡ ಭೇಟಿ ಕೊಟ್ರೆ ನಿಮಗೆ ಸ್ಪೆಷಲ್ ಆಗಿರುವಂತಹ ಆಫರ್ ಸಿಗುತ್ತೆ. ಹಾಗೇನೆ ಬ್ರಾಂಡೆಡ್ ಆಗಿರುವಂತಹ ಬಟ್ಟೆಗಳನ್ನ ಕೂಡ ನಿಮ್ಮದಾಗಿಸ್ಕೊಳ್ಬಹುದಾಗಿದೆ. ತಪ್ಪದೆ ಈ ಬಾರಿಯ ದೀಪಾವಳಿಗೆ ವೈಟ್ ಟ್ಯಾಗ್ ನಿಂದ ಬಟ್ಟೆಗಳನ್ನ ಪರ್ಚೇಸ್ ಮಾಡಿ ಸಂಭ್ರಮಿಸಿ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.